ಕಾಲೇಜ್ ಸ್ಟಾರ್ಟ್ ಮಾಡುವಾಗ ಯಾವುದೇ ಧಾರ್ಮಿಕ ಇದನ್ನು ಸಂಕೇತಗಳನ್ನು ಹಾಕ್ಕೊಳ್ಳದೆ ಮೇಡಮ್, ಹಿಜಾಬು ಹಾಕಲಿಕ್ಕಿಲ್ಲ, ಕೇಸರಿ ಶಾಲು ಹಾಕದೆ ಕ್ಲಾಸಲ್ಲಿ ಎಲ್ಲ ಮಕ್ಕಳು ಪಾಲ್ಗೊಳ್ಳಿ ಅಂತ ಹೇಳುವಂಥ ಆದೇಶವನ್ನು ಕೊಟ್ಟಿದ್ದಾರೆ ಅಂತ ಲಿಖಿತವಾಗಿ ಇನ್ನು ಹೊರಗೆ ಬರಬೇಕಷ್ಟೇ. ಆದರೆ ಇದು ಪ್ರಾಯಶಃ ನಮ್ಮ ಹೈಕೋರ್ಟು ಒಳ್ಳೆಯ ಒಂದು ಆದೇಶವನ್ನು ಕೊಟ್ಟಿದೆ. ಆದರೆ ಇದು ಮಧ್ಯಂತರ, ಈಗ ಒಂದು ನಾಡಿದ್ದು ಡಿಸಿಷನ್ ಆಗುವವರೆಗೆ, ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಬರ್ತಾಯಿದೆ. ಇದು ಒಳ್ಳೆಯ ಒಂದು ಜವಾಬ್ದಾರಿಯುತವಾದಂಥ ಒಂದು ನಿರ್ಣಯ. ಯಾಕಂದರೆ ಮಕ್ಕಳಿಗಿನ್ನೊಂದು ಒಂದೂವರೆ ತಿಂಗಳೊಳಗೆ ಎಕ್ಸಾಮ್ ಬರ್ತದೆ, ಮಕ್ಕಳಿಗೆ ಪಾಠ ಆಗಬೇಕು, ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬರ್ತದೆ. ಈಗ ಇನ್ನೂ ಕಾಲೇಜಿಗೆ ಇನ್ನೂ ಹೆಚ್ಚು ರಜೆ ಕೊಡ್ತಾ ಇದ್ದರೆ ಮಕ್ಕಳ ಭವಿಷ್ಯಕ್ಕೆ ತೊಂದರೆ ಆಗ್ತದೆ. ಹಾಗಾಗಿ ಎಲ್ಲರೂ ನನ್ನ ವಿನಂತಿ ಏನು ಅಂದರೆ, ಎಲ್ಲರೂ ಹಿಂದೆ ನಡೆದಂಥ ಘಟನೆಗಳನ್ನು ಮರೆತು ಈಗ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಮನೆ ಮತ್ತು ಪಬ್ಲಿಕ್ ಇಟ್ಟು ನಮ್ಮ ಕ್ಲಾಸ್ ರೂಮ್ಗಳಲ್ಲಿ ನಮ್ಮ ಅಥವಾ ಈ ಕೇಸರಿ ಶಾಲ್ನವರು ಕೇಸರಿ ಶಾಲ್ ಹಾಕ್ಕೊಳ್ಳೇಬಾರ್ದು, ಹಿಜಾಬ್ ಹಾಕ್ಕೊಳ್ಳೋರು ಅವರ ಧಾರ್ಮಿಕ ಆಚರಣೆ ಆದ್ದರಿಂದ ಹಿಜಾಬ್ ಹಾಕ್ಕೊಂಡು ಕಾಲೇಜಿಗೆ ಬಂದು ಕ್ಲಾಸ್ ರೂಮಲ್ಲಿ ಹಿಜಾಬನ್ನು ತೆಗೆದು ಕ್ಲಾಸ್ ರೂಮಲ್ಲಿ ಭಾಗವಹಿಸುವಂಥದ್ದು ನಾಡ್ದು ಆರ್ಡ್ರ್ ಬರೋವರೆಗೆ. ನಾಡ್ದು ಆರ್ಡ್ರ್ ಎಲ್ಲಾದರೂ ಹಿಜಾಬ್ ಹಾಕ್ಬೋದು ಬಂದರೆ ಹಿಜಾಬ್ ಆಗುವಂತಾಗಲಿ. ಹಾಗಾಗಿ ಎಲ್ಲರೂ ದಯವಿಟ್ಟು ಕಾಲೇಜ್ ಸ್ಟಾರ್ಟ್ ಆಗಲಿಕ್ಕೆ ಸಹಕರಿಸಬೇಕು. ಮತ್ತು ಕಾಲೇಜ್ ಸ್ಟಾರ್ಟ್ ಆಗುವಂಥ ಸಂದರ್ಭದಲ್ಲಿ ಹಿಂದೂ ಮತ್ತು ಮುಸ್ಲಿಂ ವಿದ್ಯಾರ್ಥಿಗಳು ನಮ್ಮ ಶೈಕ್ಷಣಿಕ ಭವಿಷ್ಯದ ದೃಷ್ಟಿಯಿಂದ ಮತ್ತು ನಮ್ಮ ಭಾರತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಒಂದು ಚರ್ಚೆಗೊಳಗಾಗಿದೆ. ಅದೆಲ್ಲವನ್ನು ಕೊನೆ ಆಗೋದಕ್ಕಿಂತ ಬೇರೆ ದೇಶಗಳಿಗೂ ನಾವು ಸಂದೇಶ ಕೊಡುವಂಥ ದೃಷ್ಟಿಯಿಂದ ಏನೇ ಇದ್ದರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ರು ನಾವು ಒಟ್ಟಾಗಿದ್ದೇವೆ, ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತ ಹೇಳುವಂಥ ಒಂದು ಸಂದೇಶ ಕೊಡುವಂಥ ದೃಷ್ಟಿಯಿಂದ ನಾಳೆಯಿಂದಲೇ ಕೋರ್ಟ್ನ ಆದೇಶದ ಪ್ರಕಾರ ಸರ್ಕಾರ ಕಾಲೇಜನ್ನು ಪ್ರಾರಂಭಿಸಬೇಕು. ನಾಳೆಯಿಂದ ಕ್ಲಾಸ್ಗಳನ್ನು ಪ್ರಾರಂಭಿಸುವಾಗ ಏನು ಧಾರ್ಮಿಕ ಒಂದು ಉಡುಪುಗಳನ್ನು ತೊಡೆದಿದ್ದ ಕೇಸರಿಯೂ ಹಾಕಬಾರ್ದು, ಹಿಜಾಬನ್ನು ಕ್ಲಾಸ್ ರೂಮ್ನೊಳಗೆ ಹಾಕ್ತಿದ್ದಾಗೆ ಒಂದು ಕ್ರಮವನ್ನು ತಗೊಳ್ಬೇಕು ಅಂತ ಹೇಳುವಂಥ ವಿನಂತಿಯನ್ನು ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ.